ಸದಾ ಸಮಾಜ ಸೇವೆ ಮೂಲಕ ಗಮನ ಸೆಳೆಯುವ ಇನ್ಫೋಸಿಸ್ ಫೌಂಡೇಶನ್ ಸಂಸ್ಥಾಪಕಿ ಸುಧಾಮೂರ್ತಿ ಇದೀಗ ಮಹಾಮಾರಿ ಕೊರೋನಾ ಬಗ್ಗೆ ಜಾಗೃತಿ ಮೂಡಿಸಿದ್ದಾರೆ. ಈ ಕುರಿತು ವಿಡಿಯೋವೊಂದರಲ್ಲಿ ಮಾತನಾಡಿರುವ ಇವರು ಕೊರೋನಾ ಸೋಂಕಿನ ಬಗ್ಗೆ ಜಾಗೃತರಾಗಿರುವಂತೆ ಜನರಿಗೆ ಕೈ ಮುಗಿದು ಮನವಿಯನ್ನ ಮಾಡಿಕೊಂಡಿದ್ದಾರೆ. ನೀವು ಮನೆಯಿಂದ ಹೊರಹೋಗುವ ಮೊದಲು ಮಾಸ್ಕ್ ಧರಿಸಿ, ಆದಷ್ಟು ಸಾಮಾಜಿಕ ಅಂತರವನ್ನ ಕಾಪಾಡಿ. ಈ ನಿಯಮಗಳನ್ನು ಪಾಲಿಸುವ ಮೂಲಕ ನಾವು ಕೊರೋನಾದಿಂದ ಸುರಕ್ಷಿತವಾಗಿರಲು ಸಾಧ್ಯ. ಎಲ್ಲರೂ ಒಗ್ಗೂಡಿ ಈ ಮಹಾಮಾರಿಯನ್ನ ಹಿಮ್ಮೆಟ್ಟಿಸೋಣ ಎಂದು ಮನವಿಯನ್ನ ಮಾಡಿದ್ದಾರೆ. May I request all of you, please wear mask when you go out. It's very essential. Keep a distance, social distance between two people, and try to avoid going out without reason. Don't form a group whenever you are outside. Clean your hands with soap and water so that you will be safe from corona. The only way to fight in life with corona is the key, keeping all these principles and following it. Let us join together and fight against corona. Thank you very much.